ಕೊರೋನಾ ಎರಡನೇ ಅಲೆಯ ಜಾಗೃತಿಗಾಗಿ ಸುಳ್ಯದ ಅಗತ್ಯ ವಸ್ತುಗಳ ಅಂಗಡಿ ಮುಂಗಟ್ಟುಗಳಿಗೆ ಸೇವಾ ಭಾರತಿ ವತಿಯಿಂದ ಇಂದು ಮಾರ್ಕಿಂಗ್ ಕಾರ್ಯ ನಡೆದಿದೆ. ಅಗತ್ಯ ವಸ್ತುಗಳ ಖರೀದಿಗಾಗಿ ಜನಸಂದಣಿ ಜಾಸ್ತಿಯಾಗಿ ಗ್ರಾಹಕರಲ್ಲಿ ಅಂತರ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸುಳ್ಯ ನಗರದ ಬಹುತೇಕ ಅಂಗಡಿಗಳ ಮುಂಭಾಗದಲ್ಲಿ ಮಾರ್ಕಿಂಗ್ ವ್ಯವಸ್ಥೆಯನ್ನ ಸೇವಾ ಭಾರತಿ ವತಿಯಿಂದ ಮಾಡಲಾಗುತ್ತಿದೆ. ಸುಳ್ಯದ ಸುಮಾರು 15 ಜನರ ತಂಡ ಈ ಕಾರ್ಯವನ್ನ ಮಾಡಿದ್ದು, ನಗರ ಪಂಚಾಯತ್ನ ಸದಸ್ಯ ಸುಧಾಕರ್, ಜಿನ್ನಪ್ಪ ಪೂಜಾರಿ, ಚಂದ್ರಶೇಖರ್ ಕೇರ್ಪಳ, ಪ್ರಶಾಂತ್ ಕಾರ್ಯತೋಡಿ, ಗಿರೀಶ್ ನಾಯಕ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಗುರುದತ್ ನಾಯಕ್, ಸುಳ್ಯ ಸಿಎ ಬ್ಯಾಂಕ್ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.